ನಮಸ್ಕಾರ, ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ ರಸ್ತೆಗಳು ಜಲಾವೃತ, ಸಂಚಾರಕ್ಕೆ ಖುದ್ದು. 5 ತಾಲೂಕುಗಳಲ್ಲಿ ಮಳೆಗೆ ಶಾಲಾ ಕಾಲೇಜ್ ಬಂದ್, ಹಲವೆಡೆ ಜನರ ಜೀವನ ಅಸ್ತವ್ಯಸ್ತ. ವರುಣನ ಆರ್ಭಟಕ್ಕೆ ರಸ್ತೆಗಳು ಮುಳುಗಡೆ, ಧಾರಾಕಾರ ಮಳೆಯಿಂದ ಮರಗಳು ಉರುಳಿ ಬಿದ್ದಿವೆ. ರಣಭೀಕರ ಮಳೆಯಿಂದ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ತಾಲೂಕಿನಲ್ಲಿ ವರುಣನ ಆರ್ಭಟ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ದಿನೇಶ್ ಅವರು ಹೇಳ್ತಾರೆ. ಹಾಯ್, ಹಲೋ, ನಮಸ್ತೆ. ನಾನು ದಿನೇಶ್ ಕೇರಿಗೆ ಅಂತೇಳಿ. ಈಗಾಗಲೇ ನಾನು ಬಂಟ್ವಾಳದಲ್ಲಿದ್ದೇನೆ. ಈಗ ಬಂಟ್ವಾಳದಲ್ಲಿ ಭಾರಿ ಜೋರು ಮಳೆ ಬರ್ತಿದೆ. ಇಲ್ಲಿ ದಾರಿಯಲ್ಲೆಲ್ಲ ನೋಡ್ಬೋದು, ಮಳೆ ಬೀಳ್ತಾ ಉಂಟು. ಇಲ್ಲಿ ಜೋರಾಗಿ ಸುರಿಯುವ ಮಳೆಯಿಂದಾಗಿ ಎಲ್ಲ ಮೊಬೈಲ್ ಮೇಲೆ ಕೂಡ ಬೀಳ್ತಾ ಉಂಟು. ಈಗ ನಾನೊಂದು ಡಾಕ್ಟರ್ ಶಾಪ್ ಹತ್ರ ನಿಂತಿದ್ದೇನೆ, ಮನೆಗೆ ಹೋಗುವವನು. ಹಾಗಾಗಿ ಮಳೆಯಲ್ಲಿ ಎಲ್ಲರೂ ಜಾಗರೂಕರಾಗಿರಿ. ಯಾರು ಕೂಡ ಹೊರಗೆ ಹೋಗುವಾಗ ಜಾಗೃತ ಮಾಡಿ. ಟಿವಿ ತಲಪಾಡಿ ಜೊತೆ ದಿನೇಶ್ ಆಚಾರ್ಯ ಕೇರಿಗೆ. ದಿನೇಶ್, ಥ್ಯಾಂಕ್ ಯು. ತಾಲೂಕಿನ ಎಸ್ ವೆಂಕಟರಮಣ ಸ್ಕೂಲ್ ಹತ್ರ ಮಳೆ ಯಾವ ರೀತಿ ಬಂದಿದೆ ಅಂತ ನಮ್ಮ ಪ್ರತಿನಿಧಿ ದಿವ್ಯ ಅವರು ಹೇಳ್ತಾರೆ. ನಮಸ್ತೆ, ನನ್ನ ಹೆಸರು ದಿವ್ಯಾ, ನ್ಯೂಸ್ ರಿಪೋರ್ಟರ್ ಅಮಿತಾ ಜೊತೆ ಇದ್ದೇನೆ. ಬಂಟ್ವಾಳದಲ್ಲಿ ಈಗ ಮಳೆಯ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಹಾಗೆ ತುಂಬ ಮಳೆ ಸುರಿಯುವ ಕಾರಣ ಯಾರು ಕೂಡ ಜನರು ಮನೆಗೆ ಹೋಗದ ಪರಿಸ್ಥಿತಿಯಲ್ಲಿದ್ದಾರೆ. ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ. ಶಾಲೆಗೆ ರಜೆ ಇರುವ ಕಾರಣ ನಾಳೆಯೂ ರಜೆ ಮುಂದುವರಿಯ ಸಾಧ್ಯತೆ ಇದೆ ಅಂತ ಇದೆ ಅಮಿತರವರೇ. ಹಾಗೆ ತುಂಬ ಹಳ್ಳಕೊಳ್ಳಗಳೆಲ್ಲ ತುಂಬಿರುವುದರಿಂದ ರಸ್ತೆ ಎಲ್ಲ ಜನರು ಓಡಾಡುವ ಹಾಗೆ ಆಗುವುದಿಲ್ಲ. ಹಾಗೆ ವಾಹನಗಳು ಚಲಿಸಲು ತುಂಬ ಕಷ್ಟವಾಗುತ್ತಿದೆ. ಅಷ್ಟೇ ಅಮಿತರವರೇ. ಓಕೆ ದಿವ್ಯಾ, ಥ್ಯಾಂಕ್ ಯು. ತಾಲೂಕಿನ ಕೂರ್ಯಾಳದಲ್ಲಿ ಯಾವ ರೀತಿ ಮಳೆಯಾಗಿದೆ ಅಂತ ನಮ್ಮ ಪ್ರತಿನಿಧಿ ತನೀಶ್ ಅವರು ಹೇಳ್ತಾರೆ. ನಮಸ್ತೆ ಅಮಿತಾ ಅವರೇ. ಈಗಾಗಲೇ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಉಂಟು. ಇಲ್ಲಿ ಕೂರ್ಯಾಳದಲ್ಲಿ ಕೂಡ ಅಧಿಕ ಮಳೆ ಆಗಿರೋದ್ರಿಂದ ಪ್ರತಿದಿನ ಮಳೆ ಬರ್ತಾ ಉಂಟು, ಬಿಡದೆ ಮಳೆ. ಇಲ್ಲಿ ಏನಾಗಿದೆ ಅಂದರೆ ಮುಳ್ಳೇರ್ಪಟ್ಟಣದಲ್ಲಿ ಸೇತುವೆಯಿಂದ ಮೇಲೆ ನೀರು ಬಂದಿದೆ. ಅದರಿಂದಾಗಿ ಪ್ರಯಾಣಿಕರಿಗೆ ತುಂಬಾ ಕಷ್ಟ ಆಗ್ತಾ ಉಂಟು. ಇದರಿಂದಾಗಿ ಶಾಲೆಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿ ಅಮಿತಾ ಅವರು. ಓಕೆ ತನಿಷಾ, ಥ್ಯಾಂಕ್ ಯು. ಮುಗಿತು. ಮುಂದಿನ ನ್ಯೂಸ್ ಅಲ್ಲಿ ಮತ್ತೆ ಭೇಟಿಯಾಗೋಣ.